ಚೇತನ್ ನಗರ ಇವರು ಆಯುಷ್ಮಾನ್ ಭಾರತ ಆರೋಗ್ಯ ಕಾರ್ಡ್ ಉಚಿತ ನೋಂದಣಿ ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ. ಇದು ಈ ಪರಿಸರದ ಜನರಿಗೆ ಉಚಿತವಾಗಿ ಒಂದು ಸಹಕಾರವನ್ನು ನವಚೇತನ ಫ್ರೆಂಡ್ಸ್ ಕ್ಲಬ್ನವರು ಮಾಡಿದ್ದಾರೆ. ಅದಕ್ಕೆ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅಲ್ಲದೆ ಈ ಪರಿಸರದಲ್ಲಿ ಬಡವರು ಇದ್ದಂಥ ಪರಿಸರ ಆದರೂ ಇಲ್ಲಿ ಜನರಿಗೆ ಬೇಕಾದಂಥ ಕಷ್ಟ ಕಾಲದಲ್ಲಿ ಜನರಿಗೆ ಸಹಕಾರ ಮಾಡುವಂಥ ಒಂದು ಮನೋಭಾವನೆಯನ್ನು ಇಟ್ಟುಕೊಂಡು ಇವರು ಮಾಡಿದಂಥ ಕಾರ್ಯಕ್ರಮಕ್ಕೆ ಎಲ್ಲರೂ ಈ ಆಸುಪಾಸಿನ ಈ ಕ್ಲಬ್ಬಿನ ಅಧ್ಯಕ್ಷರು ಮತ್ತು ಈಗ ನಮ್ಮ ಸ್ನೇಹಿತರಾದ ಮೋಹನ್ ಶೆಟ್ಟಿ ಇದ್ದಾರೆ, ವಿನೋದ್ ಕುಂಪಾಲ್ರವರ ನಾಯಕತ್ವದಲ್ಲಿ ಇಲ್ಲಿ ಇದು ನಡೀತಾ ಇದೆ. ಇವರು ಈ ಪರಿಸರದವರಲ್ಲ, ಉಳ್ಳಾಲದ ಅವರು ಕೂಡ ಇಲ್ಲಿಗೆ ಬರ್ತಾರೆ. ಯಾಕಂತೇಳಿದ್ರೆ ಏನಾದರೂ ಅವರಿಗೆ ಆಸ್ಪತ್ರೆಯಿಂದ ಆಸ್ಪತ್ರೆಯಿಂದ ಏನಾದರೂ ಸಹಕಾರ ಬೇಕಂತ ಇದ್ದರೆ ಅವರ ಹತ್ರ ಹೇಳಿದರೆ ಅವರು ತುಂಬ ಜನರಿಗೆ ಉಪಕಾರ ಮಾಡಿದ್ದಾರೆ. ಆದ ಕಾರಣ ಅವರಿಗೆ ಕೂಡ ನನ್ನ ಹೃದಯಪೂರ್ವಕ ವಂದನೆಯನ್ನು ಸಲ್ಲಿಸ್ತೇನೆ. ಮತ್ತು ಈ ಕಾರ್ಯಕ್ರಮ ಇಟ್ಟು ಜನರಿಗೆ ಸಹಕಾರ ಮಾಡಿ ಇನ್ನು ಮುಂದೆ ಸಹ ಒಳ್ಳೆಯ ರೀತಿಯಲ್ಲಿ ಇಂಥ ಕಾರ್ಯಕ್ರಮ ಆಗಲಿ ಅಂತ ಹೇಳಿ ನನ್ನ ಮಾತನ್ನು ತಿಳಿಸ್ತೇನೆ. ಜೈ ಹಿಂದ್. ನವಚೇತನ ಫ್ರೆಂಡ್ಸ್ ಕ್ಲಬ್ ಕರಿನ 24 ವರ್ಷ ಇಂಚ ಬೇತೆ ಚಟುವಟಿಕೆ ಮತ್ತು ಮಲ್ತಂದು ನಮ್ಮ ಈ ಭಾಗದ ಏನಪ್ಪ ಆಸ್ಪತ್ರೆ ಜಂಟಿ ನೆಟ್ಟು ಸ್ವಲ್ಪ ಊರ್ದಾಗಲಿ ಮಾತ ಎಡ್ಡೆ ಆರೋಗ್ಯದ ರಕ್ಷಣೆ ಮಾಡ್ಕೊಂಚಿನ ವ್ಯವಸ್ಥೆ ಅವನುಂಡು. ಅದಕ್ಕೆ ನಮ್ಮ ಮಾತಾ ಕ್ಲಬ್ದ ಸರ್ವ ಸದಸ್ಯರ ಸಹಕಾರ ಉಂಟು. ಅಂಚನೆ ಇನಿ ಆರೋಗ್ಯದ ಪ್ರತಿ ನೆಕ್ಲ ನಮ್ಮ ಏನಪ್ಪ ಆಸ್ಪತ್ರೆಗಳು ಮಾತಾ ಬಗೆತ ಕಣ್ಣು ದಾವಡು ಕೂಲಿದ ಪ್ರತಿ ನಮ್ಮ ರಕ್ತ ಪರಿಶ್ರಮ ಮಾತಾ ಉಚಿತವಾದ ಮುಳ್ಳು ನಮ್ಮ ನವಚೇತನ ಕ್ಲಬ್ಗಳು ಸರಿನ ಜೈನಾಜೋತ್ಸವ ನಡೆತೊಂದುಂಡು. ಅಂಚನೆ ಆ ದೃಷ್ಟಿಡು ನಮ್ಮ ಭಾರತ ಸರ್ಕಾರದ ಈ ಹೊಸ ಯೋಜನೆ ನಮ್ಮ ಭಾರತ್ ಆಯುಷ್ಮಾನ್ ಕಾರ್ಡ್ ಎಟ್ಟು ನಮ್ಮ BPL ಕಾರ್ಡ್ ತಕ್ಕಲಿಗೆ ಭಾರಿ ಪ್ರಯೋಜನ ಉಂಟು. ಅಂಚನೆ APL ಕಾರ್ಡ್ ತಕ್ಕಲೆಲ್ಲ ಒಂತೆ ಒಂದು 30% ದಾತ ಪ್ರಯೋಜನ ಉಂಟು. ಬಹುಶಃ ಓವೇ ಜನಕ್ಕಳು ಓವೇ ಒಂಜಿ ಇನ್ಸೂರೆನ್ಸ್ ಅವಾರ್ಡ್ ಬೇತೆ ESI ದಾಲ ಇಜ್ಜನ್ ನಕ್ಲಿ ಎಡ್ಡೈನ ಸವಲತ್ತು ಅಂಚನೆ ಪ್ರತಿ ಜನಕ್ಕಳೆಲ್ಲ ಒಂಜಿ ಸರಿಯಾದ ಒಂಜಿ ವ್ಯವಸ್ಥೆ ಬೋಡು ಅವು ಸೀಕ ಬರ್ತೇಗೆ ನಂಗೆ ಗೊತ್ತ ಬೈದ ಫಲ ಅವಿನ ಇಕ್ಬಾಡದು ಸರ್ಕಾರ ಈ ಆಯುಷ್ಮಾನ್ ಕಾರ್ಡ್ ಬಲ್ದ ಮಾತ್ರ ಜನಗಳನ್ನ ಪ್ರಯೋಜನ ಪಡೆದುಕೊಂಡ ಉದ್ದೇಶಗಳು ಎಗಲು ಉಚಿತವಾದ ಈ ಕಾರ್ಯಕ್ರಮ ದೀವಂದ ನೆಕ್ ಸಹಕಾರ ಕೋರನ ಮಾತೆಲ್ಲ ಧನ್ಯವಾದ ಕೋರೊಂದು ಅಂಚನೆ ಈ ವ್ಯವಸ್ಥೆ ಮಾತೆಲ್ಲ ಇದ ಪ್ರಯೋಜನ ಪಡೆದು ಬಂದು ಸಾರ್ವಜನಿಕ ವಿನಂತಿ ಬಂದರು. ನವಚೇತನ ಫ್ರೆಂಡ್ಸ್ ಕ್ಲಬ್ ಚೇತನಗರ ಕುಂಪಲ ಇದರ ವತಿಯಿಂದ ಇವತ್ತು ಆಯುಷ್ಮಾನ್ ಭಾರತ್ ಆರೋಗ್ಯ ಕಾರ್ಡ್ನ ಉಚಿತ ನೋಂದಣಿ ಕಾರ್ಯಕ್ರಮ ನಡೆದಿದೆ. ನಮ್ಮ ನವಚೇತನ್ ಫ್ರೆಂಡ್ಸ್ ಕ್ಲಬ್ ಸುಮಾರು 24 ವರ್ಷದಿಂದ ಜನಪರವಾದ ಅಂಥ ಕೆಲಸಗಳನ್ನು ಮಾಡಿಕೊಂಡು ಬರ್ತಿದ್ದು, ನಾವು ಸುಮಾರು 10 ವರ್ಷದಿಂದ ಏನಪಾಯ ಸಂಸ್ಥೆಯ ಸಹಯೋಗದಿಂದ ಜನರ ಆರೋಗ್ಯದ ದೃಷ್ಟಿಯಿಂದ ನಾವು ಇಲ್ಲಿ ಆರೋಗ್ಯದ ಪರ ಕೆಲಸವನ್ನು ಮಾಡಿಕೊಂಡು ಬರ್ತಿದ್ದೇವೆ. ಅದೇ ರೀತಿ ಸುಮಾರು 4 ವರ್ಷದಿಂದ ಉಚಿತವಾಗಿ ನಮ್ಮ ಸಂಸ್ಥೆಯ ವತಿಯಿಂದ ಹಾಗೆ ಏನಪಾಯದ ಸಹಯೋಗದೊಂದಿಗೆ ನಾವು ಒಂದು ಕ್ಲಿನಿಕ್ ಉಚಿತವಾದ ಒಂದು ಆರೋಗ್ಯ ಕೇಂದ್ರವನ್ನು ನಡೆಸಿಕೊಂಡು ಬರ್ತಿದ್ದೇವೆ. ಇದರಲ್ಲಿ ಬಂದಂಥವರಿಗೆ ಬಹಳಷ್ಟು ಜನರಿಗೆ ನಾವು ನಮ್ಮ ಸಂಸ್ಥೆ ವತಿಯಿಂದ ಸಹಕಾರವನ್ನು ಮಾಡಿಕೊಂಡು ಬರ್ತಿದ್ದೇವೆ. ಅದೇ ರೀತಿ ಇವತ್ತು ಸರ್ಕಾರದ ವತಿಯಿಂದ ಉಚಿತವಾಗಿ ನಾವು ಆಯುಷ್ಮಾನ್ ಭಾರತ್ ಕಾರ್ಡ್ ನೀಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಸಂಸ್ಥೆಯು ಈ ಊರಿನ ಜನರಿಗೆ
ಜನರ ಎಲ್ಲ ಕಷ್ಟ ಕಾರ್ಯಗಳಿಗೆ ಸ್ಪಂದಿಸ್ತಾ ಬರ್ತಿದ್ದೇವೆ. ಇನ್ನು ಮುಂದೆಯೂ ಸಹ ನಮ್ಮ ಈ ಕಾರ್ಯ ಮುಂದುವರಿಯಲಿದೆ. ನಮ್ಮ ಸದಸ್ಯರೆಲ್ಲ ಒಟ್ಟುಗೂಡಿ ಈ ಒಂದು ಸಂಸ್ಥೆಯ ಅಭಿವೃದ್ಧಿಗೆ ಕೂಡ ಶ್ರಮಿಸುತ್ತಿದ್ದೇವೆ. ಅದೇ ರೀತಿ ನಮ್ಮ ಹಿರಿಯರ ಮಾರ್ಗದರ್ಶನದಂತೆ ನಾವು ನಮ್ಮ ಸಂಸ್ಥೆಯನ್ನು ಇನ್ನಷ್ಟು ಎತ್ತರಕ್ಕೆ ಬೆಳೆಸಲು ಪ್ರಯತ್ನ ಮಾಡ್ತೀವಿ. Gracias.